ಮಗಳ ಜೊತೆ ತಾಯಿಯೊಬ್ಬರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾವೇರಿ ತಾಲೂಕು ವರದಾಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 38 ವರ್ಷದ ಸವಿತಾ ನಾಗರಾಜ್ ಉಳ್ಳಾಗಡ್ಡಿ, 12 ವರ್ಷದ ಕಾವ್ಯ ಮೃತಪಟ್ಟವರು. ಗಂಡನ ಮನೆಯಲ್ಲಿ ದಿನನಿತ್ಯ ಭಿನ್ನಾಭಿಪ್ರಾಯ ಕಲಹ ಹಿನ್ನೆಲೆಯಲ್ಲಿ ಮನನೊಂದು ಸವಿತಾ ಮಗಳ ಸಹಿತ ವರದಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಸವಿತಾಗೆ 3 ಮಕ್ಕಳು, 2 ಗಂಡು ಮಕ್ಕಳು, ಓರ್ವ ಪುತ್ರಿ. ವಿಷಾದನೀಯ ಸಂಗತಿ ಅಂದ್ರೆ ಇತ್ತೀಚೆಗಷ್ಟೇ ಕಾವ್ಯ ನವೋದಯ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ಲು, ಪ್ರತಿಭಾವಂತೆ ಕೂಡ ಆಗಿದ್ಲು. ಆದ್ರೆ ತಾಯಿ ಜೊತೆಗೆ ಸಾವಿನ ದಾರಿ ಹಿಡಿದದ್ದು ಮಾತ್ರ ದುರಂತ. ಈ ಬಗ್ಗೆ ಹಾವೇರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.